ಹೇಳಿದ ಒಟ್ಟು ವಿಷಯವನ್ನು ಸಾರಾಂಶ ರೂಪದಲ್ಲಿ ಹೇಳಿ. ಗುರುಗಳಿಗೆ ಪ್ರಶಸ್ತಿ ಸಂದ ಕುರಿತಾಗಿ ಶ್ರೀಯುತ ಹಂಸಲೇಖ ಅವರು ಅಪಸ್ವರವನ್ನು ಎತ್ತಿರತಕ್ಕಂತಹ ವಿಚಾರ ತಿಳಿದು ಬಂತು. ಸಮಾಜವರನ್ನು ಒಬ್ಬ ಗಣ್ಯ ವ್ಯಕ್ತಿಯನ್ನಾಗಿ ಪರಿಗಣಿಸಿದೆ. ಅಂತಹವರ ಬಾಯಿಂದ ಇಂತಹ ಮಾತುಗಳು ಬರಬಾರದಿತ್ತು. ಸಮಾಜ ಈ ಕುರಿತಾಗಿ ತುಂಬ ನೊಂದಿದೆ. ನಮಗಿದು ಗಮನಕ್ಕೆ ಬಂದದ ನಂತರ ಸಮಾಜ ಇದನ್ನು ಗಮನಿಸಿ ಅದಕ್ಕೆ ತಕ್ಕ ಪ್ರತಿಭಟನೆಯನ್ನು ಮಾಡಿದೆ. ಮಾತನ್ನು ನಾಲಿಗೆಯನ್ನು ಹಾಗೆ ಅವರು ಹರಿಯಬಿಡಬಾರದಿತ್ತು. ಗುರುಗಳು ಇಂತಹವರ ಯಾರನ್ನು ಓಲೈಸುವುದಕ್ಕೋಸ್ಕರ ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಾದವರಲ್ಲ. ಹಾಗಾಗಿ ಇನ್ಯಾರೋ ತೆಗಳ್ತಾರೆ ಎಂಬ ಕಾರಣಕ್ಕೋಸ್ಕರ ಅದರಿಂದ ಹಿಂದೆ ಸರಿದವರು ಅಲ್ಲ. ಗುರುಗಳ ಗುರಿ ನೇರ ಇತ್ತು. ಯಾರೂ ಸಮಾಜದಲ್ಲಿ ತಾವು ಬಹಿಷ್ಕೃತರು ಅನ್ನುವ ಭಾವ ಬರಬಾರದು. ಎಲ್ಲರೂ ಒಂದಾಗಿ ಸಮಾಜದಲ್ಲಿ ಸಾಗಬೇಕು. ಇನ್ನು ಆಹಾರ ನಿಯಮ, ಆಹಾರದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಒಬ್ಬರ ಆಹಾರವನ್ನು ಮತ್ತೊಬ್ಬರ ಮೇಲೆ ಹೇರೋದು ಅದು ಯಾರು ಯಾರ ಮೇಲೂ ಮಾಡಬಾರದು. ಎಲ್ಲರಿಗೂ ಆಹಾರದಲ್ಲಿ ಸ್ವಾತಂತ್ರ್ಯ ಇದೆ. ಒಬ್ಬರ ಆಹಾರವನ್ನು ಮತ್ತೊಬ್ಬರ ತಿನ್ನೋದ್ರಲ್ಲೇ ಒಬ್ಬರ ಉದ್ಧಾರ ಆಗತ್ತೆ ಅನ್ನೋದು ತಪ್ಪು. ಹಾಗಾಗಿ ಅವರ ಈ ಮಾತು ಅವರ ಸಣ್ಣತನವನ್ನು ಜಗತ್ತಿನ ಮುಂದೆ ತೋರಿಸಿದೆ. ಇಂತಹ ನಡಿಬಾರದಿತ್ತು.